ಸಂತ ಲೂಕನ ಶುಭವಾರ್ತೆಯಿಂದ ವಾಚನ. ಮರಿಯಳು ಎಲಿಜಬೆತಳ ಭೇಟಿ. ಇದಾದ ಕೆಲವು ದಿನಗಳಲ್ಲೇ ಮರಿಯಳು ಪ್ರಯಾಣ ಹೊರಟು ಜುದೆಯದ ಗುಡ್ಡಗಾಡಿನಲ್ಲಿರುವ ಒಂದು ಊರಿಗೆ ತ್ವರೆಯಾಗಿ ಬಂದಳು. ಅಲ್ಲಿ ಜಕರಿಯನ ಮನೆಗೆ ಹೋಗಿ ಎಲಿಜಬೆತಳನ್ನು ವಂದಿಸಿದಳು. ಮರಿಯಳ ವಂದನೆಯನ್ನು ಎಲಿಜಬೆತಳು ಕೇಳಿದ್ದೇ ತಡ ಆಕೆಯ ಗರ್ಭದಲ್ಲಿದ್ದ ಶಿಶು ನಲಿದಾಡಿತು. ಎಲಿಜಬೆತಳು ಪವಿತ್ರಾತ್ಮ ಭರಿತಳಾಗಿ ಹರ್ಷೋದ್ಗಾರದಿಂದ ಹೀಗೆಂದಳು, ಸ್ತ್ರೀಯರಲ್ಲೆಲ್ಲ ಧನ್ಯಳು ನೀನು, ನಿನ್ನ ಕರುಳ ಕುಡಿಯೂ ಧನ್ಯ. ನನ್ನ ಪ್ರಭುವಿನ ತಾಯಿ ನೀನು, ನನ್ನ ಬಳಿಗೆ ಬಂದುದು ಅದೆಂಥ ಭಾಗ್ಯ. ನಿನ್ನ ವಂದನೆಯ ದನಿ ನನ್ನ ಕಿವಿ ತಾಕಿತೊಡನೆ ನಲಿದಾಡಿತು ಆನಂದದಿಂದ. ನನ್ನ ಕರುಳ ಕುಡಿ ನಂಬಿ ಧನ್ಯಳಾದೆ ನೀನು, ದೇವರಿಂದ ಬಂದ ವಾರ್ತೆ ನೆರವೇರಿಯೇ ತೀರುತ್ತೆಂದು. ಆಗ ಈಗೆಂದು ಮರಿಯಲು ಹೊಗಳಿದಳು, ಎನ್ನ ಮನ ಮಾಡುತ್ತಿದೆ ಸರ್ವೇಶ್ವರನ ಸ್ತುತಿ, ಉಲ್ಲಾಸಿಸುತ್ತಿದೆ ಮುಕ್ತಿದಾತ ದೇವನಲ್ಲಿ. ತನ್ನ ದಾಸಿಯ ದೀನತೆಯನ್ನು ನೆನಪಿಗೆ ತಂದುಕೊಂಡನಾತ, ಧನ್ಯಳೆಂದು ಹೊಗಳುವವರೆಣ್ಣನ್ನು ಇಂದಿನಿಂದ ಸರ್ವ ಜನಾಂಗ. ದೇವರ ವಾಕ್ಯವಿದು, ದೇವರಿಗೆ ಕೃತಜ್ಞತೆ ಸಲ್ಲಲಿ. ಮಾತೆ ಮರಿಯಳ ಭಕ್ತಿ ಸರ್ವರನ್ನು ಐಕ್ಯಗೊಳಿಸುತ್ತದೆ. ಐಕ್ಯತೆ, ಒಂದುಗೂಡುವಿಕೆ, ಸೇರುವಿಕೆ. ಜನರ ಮಧ್ಯೆ ನಾವು ನೋಡುವುದಾದರೆ ವಸ್ತುಗಳ ಮಧ್ಯೆ, ಪ್ರಾಣಿಗಳ ಮಧ್ಯೆ ದೇವರು ರಚನೆ ಮಾಡಿದ ಸೃಷ್ಟಿ ವಸ್ತುಗಳ, ಪ್ರಾಣಿ ಪಕ್ಷಿಗಳ, ಮೀನುಗಳ ಐಕ್ಯತೆಯನ್ನು ನಾವು ಗಮನಿಸ್ತಾ ಇದ್ದೇವೆ. ಮೀನುಗಳಿಗೆ ಅನ್ನ, ಅಕ್ಕಿ, ಗೋಧಿ, ಭತ್ತ ಎಸೆದರೆ ಹಳ್ಳಗಳಲ್ಲಿ ನಲಿದಾಡುವ, ಎಲ್ಲೆಲ್ಲೂ ಇರುವ ಕಣ್ಣಿಗೆ ಕಾಣದ ಮೀನುಗಳು ತಕ್ಷಣ ಬಂದು ಬಿಡುವುದು, ಗುಂಪು ಗುಂಪಲ್ಲಿ ಬಂದು ಸೇರುವುದು ನಾವು ಕಾಣುತ್ತೇವೆ. ಅಕ್ಕಿ, ಭತ್ತ, ಗೋಧಿ ಹಾಕುವ ಮೊದಲು ನೀರು ನಿಸ್ತೇಜವಾಗಿರುತ್ತದೆ, ಅದರಲ್ಲಿ ಮೀನೇ ಇಲ್ಲ ಅಂತ ನಾವು ಗಮನಿಸಬಹುದು. ಆದರೆ ಯಾವಾಗ ಅಕ್ಕಿಯ ತುಣುಕುಗಳನ್ನು, ಭತ್ತವನ್ನು, ಗೋಧಿಯನ್ನು, ಅನ್ನವನ್ನು ನಾವು ಹಾಕ್ತೇವೆಯೋ ಆವಾಗ ಎಲ್ಲಿಂದ ಇದ್ದದ್ದೇನು ಗೊತ್ತಾಗುವುದಿಲ್ಲ, ಒಮ್ಮೆಲೆ ರಾಶಿ 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 ಮೀನುಗಳು ಜೊತೆ ಸೇರುವುದು ನಾವು ಕಾಣುತ್ತೇವೆ. ಅಕ್ಕಿ, ಭತ್ತ ಎಲ್ಲ ಮೀನುಗಳಿಗೆ ಐಕ್ಯಗೊಳಿಸುವ ಒಂದು ಕಾರಣ, ಒಂದು ಸಂಕೇತ, ಒಂದು ಮೂಲ. ಹಾಗೆಯೇ ಕೋಳಿಗಳಿಗೆ ಮೊದಲೆಲ್ಲ ಎಲ್ಲ ಮನೆಗಳಲ್ಲಿ ಕೋಳಿಗಳನ್ನು ಸಾಕ್ತಿದ್ರು. ಕೋಳಿಗಳು ಮನುಷ್ಯರಿಗೆ ಭಾಳಷ್ಟು ಮುದ್ದಿನ ಸಾಕು ಪ್ರಾಣಿಗಳಾಗಿದ್ದವು, ಪಕ್ಷಿಗಳಾಗಿದ್ದವು. ಇಂಥ ಕೋಳಿಗಳಿಗೆ ಎಲ್ಲೆಲ್ಲೋ ಪೊದೆಯ ಹತ್ತಿರ, ಎಲ್ಲೆಲ್ಲೋ ಮರದ ಬುಡದ ಹತ್ತಿರ ಇರುವ ಕೋಳಿಗಳು ಕಣ್ಣಿಗೆ ಕಾಣದೆ, ಅಂಗಳದಲ್ಲಿ ಏನು ಒಂದು ಕೋಳಿಯ ಮರಿ ಇರುವುದಿಲ್ಲ. ಆದರೆ ಯಾವಾಗ ಮನೆಯ ಒಡೆಯ ಅಥವಾ ಒಡತಿ ಭತ್ತವನ್ನು, ಗೋಧಿಯನ್ನು ಸಿಂಪಡಿಸ್ತಾ ಕೋಳಿಗಳನ್ನು ಕರೀತಾನೋ ಆವಾಗ ಕೋಳಿಗಳ ಐಕ್ಯತೆ ನೋಡಬೇಕು ನಾವು. ಎಲ್ಲಿ ಪೊದೆಯ ಅಡಿಯಲ್ಲಿ ಎಲ್ಲಿದ್ದವೇನೋ ಮರೆಯಾದ ಕೋಳಿಗಳು ಒಮ್ಮೆಲೆ ರಭಸನೆ ಆರಿ ಬಂದು ಅಂಗಳದಲ್ಲಿ ಜೊತೆ ಸೇರುವುದು ನಾವು. ಎಲ್ಲ ಅಷ್ಟ ದಿಕ್ಕುಗಳಿಂದ ಕೋಳಿಗಳು ವಿಮಾನದಾಗಿ ಆರಿ ರಭಸನೆ ಬಂದು ಅಂಗಳದಲ್ಲಿ ಜೊತೆ ಸೇರುವುದನ್ನು ಕಾಣುತ್ತೇವೆ ಪ್ರಿಯರೇ. ಹೇಗೆ ಆಹಾರ ಮೀನುಗಳಿಗೆ, ಕೋಳಿಗಳಿಗೆ ಐಕ್ಯಗೊಳಿಸಲು ಕಾರಣವಾಗ್ತದೋ ಹಾಗೆಯೇ ಮರಿಯಳ ಭಕ್ತಿ, ಮರಿಯಳಿಗೆ ಸಮರ್ಪಿಸುವ ಪ್ರಾರ್ಥನೆ, ಅವರ ಹೆಸರಲ್ಲಿರುವ ಧ್ಯಾನ, ಅವರ ಹೆಸರಲ್ಲಿರುವ ಸ್ತುತಿಗೀತೆ, ಅವರ ಹೆಸರಲ್ಲಿರುವ ಭಕ್ತಿ ಎಲ್ಲ ಜನರನ್ನು ಒಗ್ಗೂಡಿಸುತ್ತದೆ. ಈ ಒಗ್ಗೂಡುವಿಕೆಯಲ್ಲಿ ಮಕ್ಕಳು ಮಾತ್ರವಲ್ಲ, ಕಿರಿಯರು, ಹಿರಿಯರು, ಯುವಕರು, ಯುವತಿಯರು, ಎಲ್ಲ ಸ್ತರದ ಜನರು, ಕೇವಲ ಕ್ರಿಶ್ಚಿಯನರು ಮಾತ್ರವಲ್ಲ, ಎಲ್ಲ ಧರ್ಮದ ಜನರನ್ನು ಜೊತೆ ಸೇರಿಸುವ ಒಂದು ಅಮೋಘ ಶಕ್ತಿ ನಮ್ಮ ಮಾತೆ ಮರಿಯಳಿಗೆ ಇದೆ ಎಂದು ನಾನು ನಿಮಗೆ ತಿಳಿಸಲು ಸಂತೋಷ ಪಡುತ್ತೇನೆ. 2015ರಲ್ಲಿ ನ್ಯಾಷನಲ್ ಜಿಯೋಗ್ರಫಿಕ್ ಎಂಬ ವಿಶ್ವ ಪತ್ರದಲ್ಲಿ ಜಗತ್ತಿನ ಪ್ರಖ್ಯಾತ ಸ್ತ್ರೀ ಯಾರು ಎಂಬ ಪ್ರಶ್ನೆಯನ್ನು ಪ್ರಸ್ತುತಪಡಿಸುತ್ತಾ ಈ ಪ್ರಶ್ನೆಗೆ ಉತ್ತರ ಹುಡುಕುವ ಒಂದು ಸರ್ವೆ, ಸಮೀಕ್ಷೆ ನಡೆಯುತ್ತದೆ. ಆ ಸಮಯದಲ್ಲಿ ನ್ಯಾಷನಲ್ ಜಿಯೋಗ್ರಫಿಕ್ ಎಂಬ ಈ ವಿಶ್ವ ಪತ್ರ ಎಲ್ಲ ಜಗತ್ತಿನ ಓದುಗರಿಗೆ ತಿಳಿಸ್ತದೋ, ವಿಶ್ವದಲ್ಲಿ ಜಗದ್ವಿಖ್ಯಾತ ಸ್ತ್ರೀ ಯಾರೆಂದರೆ
ಮಾತೆ ಮರಿಯಳು ಪ್ರಭು ಕ್ರಿಸ್ತರ ತಾಯಿ ಅಂತ. ಏಕೆಂದರೆ ದೇವರೇ ಆಯ್ಕೆ ಮಾಡಿದ ಒಂದು ಸರಳ ಸದ್ಗುಣವಂತೆ ಮರಿಯಳು ಸರ್ವ ಜಗತ್ತಿಗೆ ಪ್ರಖ್ಯಾತಳು. ದೇವರನ್ನೇ ಈ ಭೂಮಿಗೆ ತಂದವಳು, ದೇವರನ್ನೇ ಈ ಭೂಮಿಗೆ ವರಿಸಿದವಳು ಎಂಬ ಮುನ್ನುಡಿಯಂತೆ ಈ ನ್ಯಾಷನಲ್ ಜಿಯೋಗ್ರಫಿಕ್ ಎಂಬ ವಿಶ್ವಪತ್ರದಲ್ಲಿ ಮಾತೆ ಮರಿಯಳ ಗುಣಗಾನ ನಡೆಯುತ್ತದೆ. ಮಾತೆ ದೇವರ ತಾಯಿ ಎಷ್ಟು ಶ್ರೇಷ್ಠಳೋ ಅಷ್ಟೇ ಸೌಮ್ಯಳು. ಆ ಸೌಮ್ಯ ಸ್ವಭಾವಕ್ಕೆ ಅನುಗುಣವಾಗಿ ಮಾತೆ ಮರಿಯಳಿಗೆ ಎಲ್ಲ ಜನರು ಕೃಪಾಭರಿತಳು ಎಂಬ ಉದ್ಘೋಷದೊಂದಿಗೆ ಕರೆಯುತ್ತಾರೆ. ಇವತ್ತಿನ ವಾಚನದಲ್ಲಿ ನಾವು ನೋಡುತ್ತೇವೆ, ಮರಿಯಳು ಎಲಿಜಬೆತಳ ಭೇಟಿ ಮಾಡುವುದು. ಆ ಭೇಟಿಯ ಸಂದರ್ಭದಲ್ಲಿ ಎಲಿಜಬೆತಳು ಉದ್ಗರಿಸುವ ವಾಕ್ಯ, ಕೃಪಾಭರಿತ ದೇವಮಾತೆ, ದೇವರು ತನಗೆ ತಿಳಿಸಿದ ನುಡಿಗಳನ್ನು ಸತ್ಯ ಎಂದು ನಂಬುವಳು, ನೀವೆಷ್ಟು ಭಾಗ್ಯವಂತಳು, ಕೃಪಾಪೂರ್ಣೆ, ನಮೋ ಮರಿಯ. ಗೌರವಪೂರ್ವಕವಾಗಿ ಈ ಸಂಬಂಧಿಗಳನ್ನು ಎಲಿಜಬೆತಳು ಶ್ರೇಷ್ಠ ವ್ಯಕ್ತಿ ಅಂತ ಕರೆಯುತ್ತಾರೆ. ಕಾರಣ ಈ ವ್ಯಕ್ತಿಯಲ್ಲಿರುವ ಸೌಮ್ಯತೆ. ದೇವದೂತ ಸಂತೋಷದ ವಾರ್ತೆಯನ್ನು ಮಾತೆ ಮರಿಯಳಿಗೆ ತಿಳಿಸುತ್ತಾರೆ. ಹೆದರಬೇಡ, ನಿನ್ನ ಗರ್ಭದಲ್ಲಿ ಒಂದು ಮಗು ಹುಟ್ಟುವುದು, ಪವಿತ್ರಾತ್ಮ ಭರಿತರಾಗಿ ನೀನು ಇರುವಿ, ಪವಿತ್ರಾತ್ಮನ ಶಕ್ತಿಯಿಂದ ನಿನ್ನ ಗರ್ಭದಲ್ಲಿ ಹುಟ್ಟುವ ಮಗು ಇಮ್ಮಾನುವೇಲ್ ದೇವಪುತ್ರನೆನಿಸಿಕೊಳ್ಳುವನು. ಏನೋ ಒಂದು ವಿಶೇಷ, ಇಷ್ಟರವರೆಗೆ ಜಗತ್ತಿನಲ್ಲಿ ಇನ್ನು ಮುಂದೆಯೂ ಕೇಳದ ಶುಭವಾರ್ತೆಯನ್ನು ಆ ಗಬ್ರಿಯಲ್ ದೇವದೂತರು ಕೊಡುವಾಗ ಈ ಶುಭವಾರ್ತೆಯನ್ನು ಮರಿಯಳು ದೊಡ್ಡ ಹರ್ಷೋದ್ಗಾರದೊಂದಿಗೆ ಜಗತ್ತಿನಲ್ಲಿ ಸಂಭ್ರಮಿಸಬಹುದಿತ್ತು. ಎಲ್ಲ ಜನರೊಟ್ಟಿಗೆ ಈ ದೊಡ್ಡ ಶುಭವಾರ್ತೆ ಇಷ್ಟರವರೆಗೆ ಯಾವ ವ್ಯಕ್ತಿಗೂ ಸಿಕ್ಕಿಲ್ಲ. ದೇವರ ತಾಯಿ ಆಗುವ ಶುಭವಾರ್ತೆ ಮಾತ್ರವಲ್ಲ, ಆ ಯೇಸು ಮಾತೆ ಮರಿಯಳ ಉದರದಲ್ಲಿ ಜನಿಸಿದ ನಂತರ ಈ ದೊಡ್ಡ ಶುಭವಾರ್ತೆ, ವರ್ಷದ ಈ ಆಚರಣೆ ಒಂದು ಅಮೋಘ ಆಚರಣೆಯೊಂದಿಗೆ ಮಾಡಬಹುದಿತ್ತು. ಅಂತ ಯಾವ ವಿಚಾರಕ್ಕೂ ಹೋಗದೆ ಸೌಮ್ಯತೆಯಿಂದ, ಯಾರಿಗೂ ಗೊತ್ತಿಲ್ಲದೆ, ಸದ್ದಿಲ್ಲದೆ ಮಾತೆ ಮರಿಯಳು ಎಲಿಜಬೆತರ ಸೇವೆ ಮಾಡುತ್ತಾರೆ. ಎಷ್ಟೊಂದು ಆನಂದದ ವಿಚಾರ. ನಾವು ನೋಡ್ತೇವೆ, ಕೆಲವು ಸಲ ಸರಕಾರಗಳು 100 ದಿವಸ ಪೂರೈಸುವಾಗ ದೊಡ್ಡ ಮಹತ್ತರವಾದ ಕಾರ್ಯಕ್ರಮ ಇಲ್ಲದಿದ್ದರೂ ಈ ಕೇವಲ 100 ದಿವಸದ ಸಂಭ್ರಮ ಅಂತ ಹೇಳಿ ಎಷ್ಟು ಕೋಟಿ ಖರ್ಚು ಮಾಡ್ತಾರೆ. ಜನರ ತೆರಿಗೆಯನ್ನು ಪೋಲು ಮಾಡುತ್ತಾರೆ. ಏನು ಸಂಭ್ರಮ, ಏನು ಗದ್ದಲ, ಏನು ಜಾಹೀರಾತು, ಏನು ವಿಚಾರಗೋಷ್ಠಿಗಳು, ಏನು ಸಂಭ್ರಮ, ಸಾಧನೆಯ ವಿಚಾರಗಳು. ಹಣ ವ್ಯರ್ಥ ಮಾಡೋದನ್ನು ನಾವು ಕಾಣ್ತೇವೆ, ಸಂಭ್ರಮ ಮಾಡೋದನ್ನು ನಾವು ಕಾಣ್ತೇವೆ. ಅದೇ ಮಾತೆ ಮರಿಯಳು ಇಂಥ ಯಾವುದೇ ಸಂಭ್ರಮ ಮಾಡದೆ ಸೌಮ್ಯತೆಯಿಂದ ತನ್ನ ಎಲಿಜಬೆತಳ ಜೊತೆಗೆ ಸಂತೋಷವನ್ನು ಸೇವೆಯ ರೂಪದಲ್ಲಿ ಪ್ರಕಟಿಸುತ್ತಾಳೆ. ಪ್ರಿಯರೇ, ಎಲ್ಲರನ್ನು ಒಗ್ಗೂಡಿಸುವ, ಐಕ್ಯಗೊಳಿಸುವ ಯೇಸುಸ್ವಾಮಿ, ಪ್ರಭುಬಾಲ ಯೇಸುಸ್ವಾಮಿ ಅವರ ಕೈಯಲ್ಲಿದ್ದಾರೆ. ಮಾತೆ ಮರಿಯಳನ್ನು ನಾವು ನೋಡುವಾಗ ಅವರ ಕೈಯಲ್ಲಿರುವ ಅಸ್ತ್ರ ಯೇಸು. ಯಾವುದೇ ಕೊಲ್ಲುವ ಅಸ್ತ್ರ ಅಲ್ಲ, ಯಾವುದೇ ವಿದ್ರೂಪ, ವಿಚಿತ್ರ, ಭಯಂಕರ, ಹೆದರಿಸುವ ಅಸ್ತ್ರ ಅಲ್ಲ, ಜನರನ್ನು ದೂರ ಮಾಡುವ, ಜನರಿಗೆ ಭೀತಿ ಹುಟ್ಟಿಸುವ, ಭ್ರಾಂತಿ ಹುಟ್ಟಿಸುವ, ಭಯ ಹುಟ್ಟಿಸುವ ಅಸ್ತ್ರ ಅಲ್ಲ. ಅವರಲ್ಲಿರುವುದು ಪ್ರಭು ಯೇಸು, ಅವರ ಕೈಯಲ್ಲಿರುವುದು ದೇವಪುತ್ರ ಪ್ರಭು ಯೇಸು, ಯೇಸು ಕುಮಾರ, ಶಾಂತಿಯ ಕುಮಾರ. ಆದ್ದರಿಂದ ಮಾತೆ ಮರಿಯಳು ನಮ್ಮೆಲ್ಲರನ್ನು ಒಗ್ಗೂಡಿಸುತ್ತಾರೆ. ಮಾತೆ ಮರಿಯಳು ಕುಟುಂಬದ ಪವಿತ್ರ ಸಭೆಯ ಕೆಲಸವನ್ನು ಮುನ್ನಡೆಸುತ್ತಾರೆ. ಹೇಗೆ ಒಬ್ಬ ಲೀಡರ್, ನಾಯಕ ಮುಂಚೂಣಿಯಲ್ಲಿದ್ದು ಮುಂದುವರಿಕೆಯ ಕೆಲಸವನ್ನು ಮಾಡುತ್ತಾರೋ, ಮುನ್ನಡೆಸುವ ಕೆಲಸವನ್ನು ಮಾಡುತ್ತಾರೋ, ಹಾಗೆಯೇ ಮರಿಯಳು ಹಿಂಭಾಗದಲ್ಲಿ, ಹಿಂಬದಿಯಲ್ಲಿ, ಹಿಂದೆ ಇದ್ದು ಮಾಡುವ ಕೆಲಸವಲ್ಲ, ಮುಂದಾಳುತ್ವ, ಮುಂಚೂಣಿಯ ಮಾರ್ಗದರ್ಶಿ ಕೆಲಸವನ್ನು ಮಾತೆ ಮರಿಯಳು ನೆರವೇರಿಸುವುದನ್ನು ನಾವು ಗಮನಿಸುತ್ತೇವೆ. ಒಬ್ಬ ಒಳ್ಳೆಯ ಲೀಡ್ ಮಾಡುವವ, ಮುನ್ನಡೆಸುವವ
ಮುನ್ನಡೆಸುವ ವ್ಯಕ್ತಿ ಮಾತೆ ಮರಿಯಳು. ಮಾತೆ ಮರಿಯಳ ಮಡಿಲಲ್ಲಿ ಯೇಸುವು ಪವಿತ್ರ ಸಭೆಯ ಕೆಲಸವನ್ನು ಕೊಡುತ್ತಾರೆ. ಶಿಲುಬೆಯಲ್ಲಿ ಕೊನೆಯ ಶ್ವಾಸ, ಈ ಜಗತ್ತಿಗೆ ದೇವರ ಪ್ರೀತಿಯನ್ನು ಸಿಂಪಡಿಸುವ ಸಮಯ ಬರುವಾಗ, ಕೊನೆಯ ಉಸಿರನ್ನು ಜಗತ್ತಿಗೆ ಸಮರ್ಪಿಸುವಾಗ ಆ ಮೃತ ದೇಹವನ್ನು ಮಾತೆ ಮರಿಯಳ ಮಡಿಲಲ್ಲಿ ಇಡುತ್ತಾರೆ. ಪ್ರಭು ಯೇಸು ತನ್ನ ಎಲ್ಲ ಕೆಲಸವನ್ನು, ತಾನು ಈ ಭೂಮಿಗೆ ಬಂದು ನೆರವೇರಿಸಬೇಕಾದ ಎಲ್ಲ ಕೆಲಸವನ್ನು ಪೂರೈಸುತ್ತಾ ಆಮೇನ್ ಎಲ್ಲವೂ ಮುಗಿಯಿತು ಎಂದು ಹೇಳಿ ತನ್ನ ಮುಂದಿನ ಕೆಲಸವನ್ನು, ಜಗತ್ತಿನಲ್ಲಿ ಯೇಸು ಸ್ವಾಮಿಯ ಪ್ರೀತಿಯ, ಸೇವೆಯ, ಬೋಧನೆಯ, ದೇವರ ಸಾಮ್ರಾಜ್ಯದ ಕೆಲಸವನ್ನು ಮುನ್ನಡೆಸುವ ಕೈಂಕರ್ಯವನ್ನು ಪ್ರಭು ಯೇಸು ಮಾತೆ ಮರಿಯಳ ಮಡಿಲಲ್ಲಿ ಇಡುತ್ತಾರೆ. ಆ ಶಿಪಾಯಿಗಳು, ಸೈನಿಕರು ಯೇಸುವಿನ ಮೃತದೇಹವನ್ನು ಮಾತೆ ಮರಿಯಳ ಮಡಿಲಲ್ಲಿ ಇಡುವಾಗ ಇದರ ಅರ್ಥ ಏನೆಂದರೆ, ಪ್ರಭು ಯೇಸುವು ಅದೇ ತಾಯಿಗೆ ಈ ಕೆಲಸವನ್ನು ಮುನ್ನಡೆಸಲು ನೀಡುತ್ತಾರೆ. ಸಾಯುವ ಮುಂಚೆ, ಸಾಯುವ ಕೆಲವೇ ಕ್ಷಣಗಳ ಮುಂದೆ ಯೋಹಾನರಿಗೆ ಯೇಸುವು ತನ್ನ ತಾಯಿಯನ್ನು ಸಮರ್ಪಿಸುತ್ತಾರೆ. ಪುತ್ರನೇ, ಈ ಸ್ತ್ರೀಯನ್ನು ಸ್ವೀಕರಿಸು, ಸ್ತ್ರೀಯೇ ನಿನ್ನ ಪುತ್ರನನ್ನು ಸ್ವೀಕರಿಸು ಅಂತ ಹೇಳುವ ಯೇಸು ಸತ್ತ ನಂತರ ಅವರ ಶವವನ್ನು ಮಾತೆ ಮರಿಯಳ ಮಡಿಯಲ್ಲಿ ಇಡುವಾಗ ಆ ಕೆಲಸ ಮಾತೆ ಮರಿಯಳ ಮಡಿಲಿನಿಂದ, ಮಾತೆ ಮರಿಯಳ ಕೈಗಳಿಂದ, ಅವರ ವ್ಯಕ್ತಿತ್ವದಿಂದ ಮುಂದುವರಿಯಬೇಕೆಂಬ ವಿಚಾರವನ್ನು ನಾವಿಲ್ಲಿ ನೆನಪಿಟ್ಟುಕೊಳ್ಳಬೇಕು. ಮರಿಯಳು ಶ್ರೇಷ್ಠ ದೇವರಿಂದ ಆಯ್ಕೆಪಟ್ಟವರು ಎಂದು ದೇವರ ವಾಕ್ಯ ತಿಳಿಸುತ್ತದೆ. ಯೆಶಾಯ ಪ್ರವಾದಿಯ ವಾಚನ ಅಧ್ಯಾಯ 7 ವಾಕ್ಯ 14. ಆಗಲಿ ಸರ್ವೇಶ್ವರ ನಿಮಗೊಂದು ಗುರುತನ್ನು ಕೊಡುವರು, ಇಗೋ ಕನ್ಯೆಯೊಬ್ಬಳು ಗರ್ಭ ತಳೆದು ಪುತ್ರನೊಬ್ಬನನ್ನು ಪ್ರಸವಿಸುವಳು, ಇಮ್ಮಾನುವೇಲೆಂದು ಆತನಿಗೆ ಹೆಸರಿಡುವಳು. ಯೆಶಾಯ ಪ್ರವಾದಿ ಈ ವಿಚಾರವನ್ನು ಅಹಾಬ್ ರಾಜನ ವಿರುದ್ಧ ಸ್ವಂತ ಇಸ್ರೇಲಿನ ಅರಸ ಪೆಕಹ ಮತ್ತು ನೆರೆಯ ಅರಸರು ಸಂಚು ಮಾಡಿ ನಿರ್ನಾಮ ಮಾಡಲು ಹುಡುಕುವಾಗ ದೇವರೇ ಯೆಶಾಯ ಪ್ರವಾದಿಯ ಮುಖಾಂತರ ಆಹಾಜ್ ರಾಜನಿಗೆ ಭರವಸೆ ಕೊಡುತ್ತಾರೆ. ಹೆದರಬೇಡ, ಕನ್ಯೆಯೊಬ್ಬಳು ಗರ್ಭ ತಳೆದು ಪುತ್ರನೊಬ್ಬನು ಪ್ರಸವಿಸುವಳು, ಇಮ್ಮಾನುವೇಲೆಂದು ಆತನಿಗೆ ಹೆಸರಿಡುವಳು. ಭೂಮಿಯಲ್ಲಿ ಯಾರು ನೋಡದ, ಪಾತಾಳದ ಆಳಕ್ಕಿಂತಲೂ ಹೆಚ್ಚು ಆಳವಿರುವ, ಆಕಾಶದೆತ್ತರಕ್ಕಿಂತಲೂ ಹೆಚ್ಚು ಎತ್ತರವಿರುವ, ಯಾರಿಗೂ ಕಲ್ಪನೆಗೆ ಊಹಿಸಲಾಗದ ಅಮೋಘ ಸಂಕೇತವನ್ನು, ಆಶ್ಚರ್ಯವನ್ನು, ಗುರುತನ್ನು ಯೆಶಾಯ ಪ್ರವಾದಿಯ ಮುಖಾಂತರ ದೇವರು ನೀಡುತ್ತಾರೆ. ಆ ವಿಶಿಷ್ಟ ಅಮೋಘ ಗುರುತೆ ಪವಿತ್ರಾತ್ಮರ ಶಕ್ತಿಯಿಂದ ಕನ್ಯೆ ಮರಿಯಳು ಪುತ್ರನನ್ನು ಹೆರುವುದು, ಇಮ್ಮಾನುವೇಲ್ ಎಂಬ ಹೆಸರಿಡುವುದು. 100 ವರ್ಷಗಳ ಹಿಂದೆ, ಪ್ರಭು ಯೇಸು ಜನಿಸುವ 100 ವರ್ಷಗಳ ಹಿಂದೆಯೇ ದೇವರು ಮುನ್ಸೂಚನೆಯಾಗಿ ಈ ವಿಚಾರವನ್ನು ತಿಳಿಸಿದ್ದಾರೆ. ಮರಿಯಳು ಶ್ರೇಷ್ಠರು, ದೇವರಿಂದ ಆಯ್ಕೆಪಟ್ಟವರು ಎಂದು ದೇವರ ವಾಕ್ಯ ತಿಳಿಸುತ್ತದೆ. 2ನೇ ಉದಾಹರಣೆ, ಪ್ರವಾದಿ ಮಿಕಾ ಅಧ್ಯಾಯ 5 ವಾಕ್ಯ 2-3 ಹೀಗೆ ಹೇಳುತ್ತದೆ. ಎಫ್ರಾತದ ಬೆತ್ಲೆಹೇಮೇ, ಜುದೇಯ ಕುಲಗಳಲ್ಲಿ ನೀನು ಅತಿ ಚಿಕ್ಕವಳಾಗಿದ್ದರೂ ಇಸ್ರಾಯೇಲನನ್ನು ಆಳತಕ್ಕವನು ನಿನ್ನಿಂದಲೇ ಉದಯಿಸುವನು. ಆತನ ಗೋತ್ರದ ಮೂಲ ಪುರಾತನವಾದುದು, ಅನಾದಿ ಕಾಲದಿಂದ ಬಂದುದು. ಅಂದರೆ ಪ್ರಭು ಯೇಸುವು ದಾವೀದ ವಂಶದ ಅರಸ. ಪ್ರಭು ಯೇಸುವು ಯಹೂದ್ಯರ ಚರಿತ್ರೆಯ ಅನಾದಿ ಕಾಲದಿಂದಲೂ, ಆರಂಭದಿಂದಲೂ ಎಲ್ಲ ಯಹೂದ್ಯರನ್ನು ಒಗ್ಗೂಡಿಸುವ, ಎಲ್ಲ ಜನರಿಗೆ ಸದ್ಗತಿ ಕೊಡುವ ವಿಮೋಚಕ. ಕೇವಲ ನಿನ್ನೆ ನಾಳೆ ಮೊನ್ನೆ ಆಗಿ ಏಕಾಏಕಿ ಹುಟ್ಟಿ ಬಂದವರಲ್ಲ. ಅವರ ಕುಲ ಗೋತ್ರ ಪುರಾತನ ಗೋತ್ರ, ಅವರ ಪರಂಪರೆ ಅನಾದಿ ಕಾಲದ್ದು ಎಂಬ
ಮುನ್ಸೂಚನೆ, ಸುವಿಚಾರ ಸಾವಿರಾರು ವರ್ಷಗಳ ಹಿಂದೆ ಹಳೆ ಒಡಂಬಡಿಕೆಯಲ್ಲಿದ್ದದನ್ನು ಉಲ್ಲೇಖ ಮಾಡುವಾಗ ಆ ಪ್ರಭು ದೇವರನ್ನು ಈ ಭೂಮಿಗೆ ತಂದ ಮಾತೆ ಮರಿಯಳ ಗುಣಗಾನ ಇವತ್ತು ನಾವು ಶುಭವಾರ್ತೆಯಲ್ಲಿ ಕೇಳುತ್ತೇವೆ. ಬೆತ್ಲೆಹೇಮ್ ನಾಡಿನಲ್ಲಿ ಯೇಸುವಿನ ಜನನ ಎಂಬ ಭವಿಷ್ಯ ನುಡಿ, ಯೇಸುವಿನ ಕುಲಗೋತ್ರದ ಬಗ್ಗೆ ನೂರಾರು ವರ್ಷಗಳ ಹಿಂದೆ, ಯೇಸು ಹುಟ್ಟು ಒಂದು 700 ವರ್ಷಗಳ ಹಿಂದೆಯೇ ಉಲ್ಲೇಖ ಆದದ್ದು ನಾವು ಇವತ್ತು ಗಮನಿಸುತ್ತೇವೆ. ಈ ಭವಿಷ್ಯ ನುಡಿ ಪ್ರವಾದಿಯ ಮುಖಾಂತರ ದೇವರು ಮುನ್ನುಡಿಯಾಗಿ ಮುಂಚೆನೇ ತಿಳಿಸುತ್ತಾರೆ. ಮರಿಯಳ ಭಕ್ತಿ, ಪ್ರಾರ್ಥನೆ, ನಿವೇದನೆ, ಜಪ, ಸರಮಾಲೆ, ನವೀನ ಪ್ರಾರ್ಥನೆ ಎಲ್ಲ ಜನರನ್ನು ಐಕ್ಯಗೊಳಿಸುತ್ತದೆ. ಧರ್ಮ, ಕುಲ, ಗೋತ್ರ, ಭಾಷೆ ಇಲ್ಲದೆ ಎಲ್ಲೆ ಮೀರಿ ಎಲ್ಲ ಜನರನ್ನು ಒಗ್ಗೂಡಿಸುವ ಈ ಮಾತೆ ಮರಿಯಳ ಭಕ್ತಿ ನಿಜಕ್ಕೂ ಅನುಕರಣೀಯ. ಯಾರು ಆ ಮಾತೆಗೆ ನಿವೇದನೆ ಮಾಡುತ್ತಾರೆ, ಅವರ ಹೆಸರಲ್ಲಿ ಪ್ರಾರ್ಥನೆಯನ್ನು ಸಮರ್ಪಿಸುತ್ತಾರೆ, ಅವರ ಹೆಸರಲ್ಲಿ ಬೇಡುತ್ತಾರೆ, ಅಂಥ ಮಾತೆ ಯಾರಿಗೂ ನೀಡದೆ, ಅಭಯ ನೀಡದೆ, ಅನುಗ್ರಹ ನೀಡದೆ, ಪ್ರಾರ್ಥನೆ ಇಂಗಿತವನ್ನು ಪಾಲಿಸದೆ ಬರಿ ಕೈಯಲ್ಲಿ, ಬರಿದದ ಕೈಯಲ್ಲಿ ಕಳುಹಿಸುವುದಿಲ್ಲ. ಮಾತೆ ಮರಿಯಳಿಗೆ ಹೆಸರಾದ ಎಷ್ಟೋ ದೇವಾಲಯಗಳು ಜನಜಂಗುಳಿಂದ ಭಕ್ತರಿಂದ ಐಕ್ಯಗೊಳಿಸುವ ದೃಶ್ಯವನ್ನು ನಾವು ಕಂಡಿದ್ದಿರಬಹುದು. ಪ್ರಭು ಯೇಸುವಿನ ಆರಾಧನೆ ಮಾಡುವ ಎಷ್ಟೋ ಸಂತ ಭಕ್ತರು ಮಾತೆ ಮರಿಯಳನ್ನು ತನ್ನ ತಾಯಿಯೆಂದು ಆದರಪೂರ್ವಕವಾಗಿ ಗೌರವಿಸುತ್ತಾ ಅವರ ಮೊರೆ ಇಡುತ್ತಿದ್ದರು, ಅವರ ಗುಣಗಾನ ಮಾಡ್ತಿದ್ರು, ಅವರ ಶ್ರೇಷ್ಠ ಗುಣಗಳನ್ನು ಕೊಂಡಾಡ್ತಿದ್ರು, ಅವರ ವೈಶಿಷ್ಟ್ಯವನ್ನು ಚಿತ್ರೀಕರಣಗೊಳಿಸ್ತಿದ್ರು. ಪ್ರಭು ಯೇಸುವಿನ ತಾಯಿಗೆ ಸಾವಿರಾರು ಹೆಸರುಗಳನ್ನಿಟ್ಟು ಅವರ ವೈಶಿಷ್ಟ್ಯತೆಯನ್ನು, ವಿಶೇಷತೆಗಳನ್ನು ಕೊಂಡಾಡುತ್ತಿದ್ದರು. ಆದ್ದರಿಂದ ಮಾತೆ ಮರಿಯಳಿಗೆ ನೂರಾರು ಹೆಸರುಗಳನ್ನು ಇಟ್ಟಿದ್ದನ್ನು ನಾವು ಕಾಣುತ್ತೇವೆ. ಆ ಹೆಸರಿನ ಗುಣಗಾನವನ್ನು ನಾವು ಜಪಮಾಲೆಯಲ್ಲಿ ನಾವು ಕಾಣುತ್ತೇವೆ. ಪ್ರಿಯ ಸಹೋದರ ಸಹೋದರಿಯರೇ, ಮರಿಯಳು ಕೃಪಾಭರಿತಳು, ಗೌರವಾಧಾರಿತಳು, ದೇವರಿಂದ ಆಯ್ಕೆಯಾದ ಶ್ರೇಷ್ಠ ಕೃತಿ. ಹಳೆ ಒಡಂಬಡಿಕೆಯ ಯವ್ವಳು ಪಾಪ ಮರಣವನ್ನು ತಂದಿದ್ದರೆ, ಹೊಸ ಒಡಂಬಡಿಕೆ ಯವ್ವಳು ಜೀವನದ ಶುಭ ಸಂದೇಶವನ್ನು ಈ ಭೂಮಿಗೆ ತಂದರು. ಹಳೆ ಒಡಂಬಡಿಕೆಯ ಯವ್ವಳು ಪಾಪದಿಂದ ನಮ್ಮೆಲ್ಲರನ್ನು ಪಾಪದಲ್ಲಿ ನಿರ್ನಾಮ ಮಾಡಲಿಕ್ಕೆ ಇರುವುದಾದರೆ, ಹೊಸ ಒಡಂಬಡಿಕೆಯ ಮರಿಯಳು ಹೊಸ ಯವ್ವಳಾಗಿ ಜೀವವನ್ನು, ಪುನರುತ್ಥಾನವನ್ನು ಪ್ರಭು ಯೇಸುವಿನ ಮುಖಾಂತರ ತನ್ನ ಮಡಿಲಲ್ಲಿ, ತನ್ನ ಒಡನಾಡಿನಲ್ಲಿ ತನ್ನಿಂದ ಹುಟ್ಟಿದ ಪ್ರಭು ಯೇಸುವಿನ ಮುಖಾಂತರ ಈ ಪುಣ್ಯ ಕೆಲಸವನ್ನು ಮಾಡುತ್ತಾರೆ. ಯಾವಾಗಲೂ ಮನುಷ್ಯನು ಪಾಪದಿಂದ ಸತ್ತೋಗಬೇಕಿತ್ತು, ಅದರ ಬದಲು ಮನುಷ್ಯನ ಜೀವವೇ ವಿಶಿಷ್ಟ. ಈ ಭೂಮಿಯಲ್ಲಿ ದೇವರೇ ಆ ಜೀವವನ್ನು ಕೊಡುವುದು. ಆ ಜೀವಂತ ಮನುಷ್ಯ ಸಾಯುವಾಗ ಮರಣದಲ್ಲಿ ಅವನ ಆರಂಭ ಅಂತ್ಯಗೊಳ್ಳುವುದಿಲ್ಲ. ಅದರ ಬದಲು ಹೇಗೆ ಜೀವ ದೇವರಿಂದ ಬಂದುದೋ ಈ ಭೂಮಿಗೆ ಮನುಷ್ಯನ ಜೀವ, ಹಾಗೆಯೇ ಮರಣದಲ್ಲಿ ಆ ಜೀವ ಕೊನೆಗೊಳ್ಳುವುದಿಲ್ಲ. ಆ ಜೀವ ರೂಪಾಂತರಗೊಂಡು ನಿತ್ಯ ಜೀವವಾಗಿ ಪುನರುತ್ಥಾನದ ನಾವು ಹೇಳ್ತೇವೆ. ಹೊಸ ಜೀವವನ್ನು ಪಡೆದು ಇನ್ನು ಮುಂದೆಯೂ ಆ ಮನುಷ್ಯ ನಿರಂತರ ಸದ್ಗತಿ ಹೊಂದಲು ಹೊಸ ಒಡಂಬಡಿಕೆ ಅವಳು ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ಈ ಕೆಲಸವನ್ನು ಮಾಡುತ್ತಾರೆ. ಮಾತೆ ಮರಿಯಳಿಗೆ ನಾವು ನಮ್ಮ ನಮನಗಳನ್ನು ಸಲ್ಲಿಸುವಾಗ ಆ ಮಾತೆ ಮರಿಯಳ ಬಗ್ಗೆ ನಮ್ಮ ಪೂರ್ವಜರು, ನಮ್ಮ ಪವಿತ್ರ ಸಭೆಯ ವಿಶಿಷ್ಟ ಪಿತಾಮಹರು ಅವರನ್ನು ಕೊಂಡಾಡಿದ ಪರಿ ನಮ್ಮ ಭಕ್ತಿಯ ಮುಖಾಂತರ ನಾವು ಸಹ ಅವರನ್ನು ಗೌರವಿಸುವ, ಅವರ ಗುಣಗಾನಗಳನ್ನು ನಾವು ಧ್ಯಾನಿಸುವ, ಅವರ ಒಳ್ಳೆಯ ಮೌಲ್ಯಗಳನ್ನು ನಾವು ಅನುಕರಿಸುವ. ಮಾತೆ ಮರಿಯಳ ಭಕ್ತಿ ನಮ್ಮೆಲ್ಲರನ್ನು ಐಕ್ಯಗೊಳಿಸಲಿ. ಪ್ರಭು ಯೇಸು ಕ್ರಿಸ್ತರಿಗೆ ಆರಾಧನೆ ನೀಡಲು ನಮಗೆ ಉಪಕಾರವನ್ನು ತಂದುಕೊಡಲಿ. ಅವರ ಅನುಕರಣೆ, ಅವರಿಗೆ ನಾವು ನೀಡುವ ಭಿನ್ನಗಳು ಎಲ್ಲವೂ ಪೂರೈಕೆಯಾಗಿ ನಮ್ಮ ಜೀವನ ಸಂತೃಪ್ತವಾಗಲೆಂದು ನಾವು ಆಶಿಸುವ.